ಹಾಯ್ ಅಭಿ ಅವರೇ, ಗುಡ್ ಮಾರ್ನಿಂಗ್. ನಿನ್ನೆ ಯಾರು ಹೈಡ್ ಮಾಡಿದ್ದು ನನ್ನ ಗೊತ್ತಿಲ್ಲ ನನಗೆ. ಲೈಕ್ ಡನ್, ಥ್ಯಾಂಕ್ ಯು. ಶಾನ್ ಅವರ ಗೊತ್ತಿಲ್ಲ ಅಭಿ ಅವರೇ. ರವೀಂದ್ರಣ್ಣ ಹಾಯ್ ಹಾಯ್. ಹೇಗಿದ್ದೀರಾ ರವೀಂದ್ರಣ್ಣ? ಟೀ ಆಯಿತಾ? ಹೌದು, ಬ್ಯಾಡ್ ಕಮೆಂಟ್ ಇರಲಿಲ್ಲ, ಏನಂತ ನನಗೂ ಕೂಡ ಗೊತ್ತಿಲ್ಲ ಆಯಿತಾ. ಗುಡ್ ಮಾರ್ನಿಂಗ್ ಅಂತ ರವೀಂದ್ರಣ್ಣ, ವೆರಿ ಗುಡ್ ಮಾರ್ನಿಂಗ್. ರಕ್ಷಸಿ ಸಾಯಿ ಹೇಗಿದ್ದೀರಾ? ಟೀ ಆಯಿತಾ? ಅವರೇ ಮಾಡಿದ್ದು, ಹೌದಾ? ಗುಡ್ ಮಾರ್ನಿಂಗ್ ಅಂತ ರಕ್ಷಸಿ, ವೆರಿ ಗುಡ್ ಮಾರ್ನಿಂಗ್. ಟೀ ಆಯಿತಾ? ಏನು ತಿಂಡಿತ್ತು? ರವೀಂದ್ರಣ್ಣ ಏನು ತಿಂಡಿ? ಅಭಿ ಅವರೇ ಏನು ತಿಂಡಿ ಇತ್ತು? ರವೀಂದ್ರ ಅವರೇ ಹಾಯ್ ಅಂತ ರಕ್ಷಸಿ ಹಾಯ್ ಅಂತ ಅಭಿ ಅವರು. ಚಪಾತಿ, ಹೌದಾ? ರವೀಂದ್ರಣ್ಣ ನಿಮಗೆ ಎಂತ ತಿಂಡಿ? ಹಾಯ್ ಅಭಿಬ್ರೋ ಅಂತ ಹೇಳ್ತಿದ್ದಾರೆ ರಕ್ಷಸಿಸ್. ಚಹಾ ಆಯಿತು, ನಿಂದು ಚಹಾ ಅಂಡ? ಹಾಂ, ನಂದು ಕೂಡ ಆಯಿತು. ನನಗೆ ಶಾವಿಗೆ ಉಪ್ಪಿಟ್ಟಿತ್ತು. ವೈ ಈಸ್ ರಕ್ಷಾ ಸಿಸ್ಟರ್ ನಾಟ್ ಲೈವ್? ರಕ್ಷಸಿಸ್ ಲೈವ್ ಮಾಡ್ತಿಲ್ವಾ? ಮಾಡ್ತಾರಲ್ವಾ? ಮಾಡ್ತಾ ಇಲ್ವಾ? ಗೊತ್ತಿಲ್ಲ ನನಗೆ. ರಕ್ಷಸಿಸ್ ಲೈವ್ ಮಾಡ್ತಾ ಇಲ್ವಾ? ನಂದು ಕೂಡ ಬ್ಯಾಡ್ ಕಮೆಂಟ್ ಇರಲಿಲ್ಲ. ಒಂದು ಲೈವ್ ಆದರೂ ಟಾರ್ಗೆಟ್ ಮಾಡಿದ್ರು. ಹೌದಾ? ಏನಾಯಿತು? ಏನಾಯಿತು ರಕ್ಷಸಿಸ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಯಾರ ಹತ್ರ ಕೇಳಿದ್ದು? ನನ್ನ ಹತ್ರ ಅಲ್ವಾ ರವೀಂದ್ರಣ್ಣ? ನಾನು ಚೆನ್ನಾಗಿದ್ದೇನೆ ಆಯಿತಾ. ಮಳೆ ಇಲ್ಲ, ಬಿಸಿಲಿದೆ. ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಕಾಮದ ಕಣ್ಣು. ಏನು ಮಾಡೋದು ರಕ್ಷಸಿಸ್? ಏನಾದರೂ ಒಂದು ಇರುತ್ತೆ ಅಲ್ವಾ. ಎಲ್ಲರೂ ಒಳ್ಳೆಯವರಾಗಿ ಇರುವುದಿಲ್ಲ ಅಲ್ಲ. ಪಲಾವ್, ನಿಮಗೇನು ಟಿಫಿನ್? ನನಗೆ ಇದು ಎಂತ ಶಾವಿಗೆ ಉಪ್ಪಿಟ್ಟು. ಬ್ಯಾಡ್ ಕಮೆಂಟ್ ಮಾಡಿದರೆ ಹೈಡ್ ಮಾಡಿ, ಟೈಮ್ ಔಟ್ ಕೊಡಿ. ಸುಮ್ಮನೆ ಮಾಡಬೇಡ. ಅದು ಹೌದು, ಬ್ಯಾಡ್ ಕಮೆಂಟ್ ಏನಾದರೂ ಇದ್ದರೆ ಹೈಡ್ ಮಾಡೋದು ಕರೆಕ್ಟ್. ಏನೂ ಇಲ್ಲದಿದ್ದರೆ ಹೈಡ್ ಮಾಡಿ ಏನು ಪ್ರಯೋಜನ? ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಗೊತ್ತಾಗಲ್ಲ. ಹಾಂ, ಕರೆಕ್ಟ್ ರಕ್ಷಸಿಸ್. ಮುಖವಾಡದ ಬದುಕು ಅಂತ ಹೇಳ್ತಾರಲ್ಲ, ಎವ್ರಿ ಒನ್ ಈಸ್ ಟೋಲ್ಡ್ ಅಂತ ಹೇಳ್ತಿದ್ದಾರೆ. ಹೌದು, ಒಂದು ಭಾಷೆ ಬರುತ್ತೆ ಅಂದರೆ ಅದರಲ್ಲಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಹಾಯ್ ನೂರು ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಇದನ್ನು ಹೇಳೋಕ್ಕೆ ಬಂದೆ. ಹೌದಾ ಅಬ್ಬಿ ಅವರೇ? ಹೌದು, ನಾನು ಕೂಡ ನೋಡಿದೆ. ಬ್ಯಾಡ್ ಕಮೆಂಟ್ ಏನು ಇರಲಿಲ್ಲ. ಏನಾದರೂ ಇದ್ದರೆ ಹೈಡ್ ಮಾಡೋದು ಓಕೆ ಅಂತ ನನಗೂ ಕೂಡ ಅನಿಸ್ತದೆ. ಒಂದೊಂದು ಲೈವ್ನಲ್ಲಿ ಒಂದೊಂದು ಭಾಷೆ. ನೀವು ಹೈಡ್ ಮಾಡ್ತೀರಾ? ನಾನು ಹೈಡ್ ಮಾಡ್ತೇನೆ ಅಂದರೆ ಏನಾದರೂ ಬ್ಯಾಡ್ ಕಮೆಂಟ್ ಇದ್ದರೆ, ಹಾಗೆಲ್ಲ ಇದ್ದರೆ ಹೈಡ್ ಮಾಡ್ತೇನೆ. ಇಲ್ದಿದ್ರೆ ಹೈಡ್ ಮಾಡಲ್ಲ ಅಬ್ಬಿ ಅವರೇ. ನಾನಂತೂ ಮುಗ್ಧ ಹುಡುಗ ಅಂತ ನೂರು ಅವರು. ಹೌದಾ? ಲೈಕ್ ಡನ್, ಥ್ಯಾಂಕ್ ಯು. ಇದು ಕಾಫಿ ಆಯಿತಾ? ಏನು ತಿಂಡಿ ನೂರವರೇ? ಎಲ್ಲ ಕನ್ನಡ ಬರಲ್ಲ ಅಂತಾರೆ, ಬೇರೆ ಲೈವ್ನಲ್ಲಿ ಒಳ್ಳೆ ಕನ್ನಡ ಬರುತ್ತೆ. ಹೌದಾ ಅಬ್ಬಿ ಅವರೇ? ನಿಮಗೆ ಕನ್ನಡ ಬರುತ್ತಾ? ಆಟೋ ಅಣ್ಣ ಅಂತ ನೂರವರು. ಕನ್ನಡ ಬಂದರೆ ಉಂಟಲ್ಲ, ನೀವು ಕನ್ನಡದಲ್ಲೇ ಮಾತಾಡಿ ಆಯಿತಾ. ರವೀಂದ್ರಣ್ಣ ನಗ್ತಿದ್ದಾರೆ. ನೂರು ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರಕ್ಷಸಿಸ್ ಉಲ್ಲಾರ? ರಕ್ಷಸಿಸ್ ಇದ್ದೀರಾ? ಮೊದಲೇ ನಾನು ಇದ್ದೀನಿ. ಹೌದು, ಗೊತ್ತಾಯಿತು. ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಕಳ್ಳರು.
ಯಾರದು ರಾಕ್ಷಸಿಸ್ ನಿಮಗೆ ಗೊತ್ತುಂಟಾ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ನಾನು ಇಷ್ಟು ಪಾಪ ಇದ್ದೇನೆ ಅಲ್ವಾ? ಕೆಲವರ ಬುದ್ಧಿ ಹಾಗೇನೆ, ಎಂತ ಮಾಡಿದೆ ಹೇಳಿ. ಫೇಕ್ ಐ ಡಿ ಮಾಡೋರೆಲ್ಲ ಕೆಟ್ಟವರಲ್ಲ, ಒಳ್ಳೆಯವರಲ್ಲ. ಅವರ ಮೆಸೇಜ್ ಥಿಂಕ್ ಮಾಡಿ. ಹಾಂ, ಅದು ಕರೆಕ್ಟ್ ಅಭಿ ಅವರೇ. ನೀವು ಹೇಳಿದ್ರಲ್ಲಿ ಪಾಯಿಂಟ್ ಇದೆ. ನನ್ನ ಅನಿಸಿಕೆ ಪ್ರಕಾರ ಯಾರಿಗೆ ಏನು ಅನ್ನಿಸ್ತದೆ ಗೊತ್ತಿಲ್ಲ, ನನಗಂತೂ ಗೊತ್ತಾಗ್ತದೆ. ಯಾಕೆ ರವೀಂದ್ರಣ್ಣ ನಗ್ತಿದ್ದೀರಾ? ಕಾರಣ ಹೇಳಿ ನಗಿ ಆಯಿತಾ? ನೂರು ಹೇಳಿ, ನಾನು ಕೇಳಿದೆ ಕಾಫಿ ಆಯಿತಾ, ಏನು ತಿಂಡಿ ಅಂತ. ಕೆಟ್ಟವರಿಗೆ ಕಾಣೋದೆಲ್ಲ ಕೆಟ್ಟದೆ ಅಂತ ರಾಕ್ಷಸಿಸ್. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಮುದ್ದುಲ್ಲಿ ಊಟ ಆಯಿತಾ? ಊಟ ಇಲ್ಲ, ನಾನು ಶಾವಿಗೆ ಉಪ್ಪಿಟ್ಟು ತಿಂದೆ. ಶಾವಿಗೆ ಉಪ್ಪಿಟ್ಟು ಉಂಟಲ್ಲ, ಅಭಿ ಅವರೇ ಕನ್ನಡದಲ್ಲಿ ಮೆಸೇಜ್ ಹಾಕಿ ಆಯಿತಾ? ನೂರು, ನಾನು ಪಾಪ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದು, ಎಲ್ಲರೂ ಪಾಪನೇ. ಕೆಲವೊಂದೊಂದು ಸಂದರ್ಭದಲ್ಲಿ ಯಾರಿಗೆ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಗೊತ್ತಾಯ್ತಾ ರವೀಂದ್ರಣ್ಣ? ಎಲ್ಲರೂ ಪಾಪನೇ, ಎಲ್ಲರೂ ಒಳ್ಳೆಯವರೇ. ಕೆಲವೊಂದೊಂದು ಸಂದರ್ಭ ಉಂಟಲ್ಲ, ಆ ಸಂದರ್ಭದಲ್ಲಿ ಯಾರು ಹೇಗೆ ಆಡ್ತಾರಂತ ಗೊತ್ತಾಗಲ್ಲ. ಮುದ್ದುಲಿ ಭೂಮಿ ಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅದು ಹೌದು. ನಾನು ಕೆಟ್ಟವನಲ್ಲ, ಹೌದಾ? ಓಕೆ ಹ್ಯಾಪಿ ಅವರೇ, ನಾನು ಹೇಳಿದ್ನಾ ನೀವು ಕೆಟ್ಟವರಂತ? ಯಾವ ಪಾಪ? ಪಾಪ ಯಾವುದ ಗೊತ್ತಿಲ್ಲ. ಒಂದು ನಿಮಿಷ ಹಾಗೆ ನೀರಿ. ಮುದ್ದುಲಿ ನಾನಂತೂ ಮುಗ್ಧ. ಹೌದಾ ನೂರು? ನಮಗೆ ಇಂಗ್ಲೀಷ್ ಬರ್ತದಂತ ಹೇಳ್ತಿದ್ದೀರಾ ರವೀಂದ್ರಣ್ಣ? ನಿನ್ನೆ ಹೈಡ್ ಮಾಡಿ, ನಾನೇ ಹೈಡ್ ಮಾಡಿಲ್ಲ. ಬೆಸ್ಟ್ ಗುಡ್ ಅಂತ ರಕ್ಷಸಿಸ್. ಪಾಪ ಅಂದರೆ ಪಾಪ ಮಾಡೋದಾ ಅಂತ ಕೇಳ್ತಿದ್ದಾರೆ ನೂರು. ಮುದ್ದು ಸಿಸ್, ಇನ್ನೊಂದು ಐ ಡಿ ತರ್ತೀನಿ. ಓಕೆ ರಕ್ಷಸಿಸ್. ಮುದ್ದು ಹುಲಿ ಅಂತ ನೂರು. ಇದ್ದೇನೆ. ಬ್ಲೂ ಕೊಡಿ ಅದಕ್ಕೆ. ಓಕೆ ಸಿಸ್. ರಕ್ಷಿತಾ ಬ್ರೋ ಹಾಯ್ ಅಂತ. ಹಾಂ, ಅದು ಯಾರು ರಕ್ಷಿತ ಬ್ರೋ? ನೂರು, ನಾ ತುಂಬ ಕೆಟ್ಟವನು, ಕೆಟ್ಟವರಿಗೆ ಕೆಟ್ಟವನು, ಒಳ್ಳೆಯವರಿಗೆ ಒಳ್ಳೆಯವನು. ಹೌದಾ ರಕ್ಷಾ ಸಿಸ್ಟರ್? ನೀವು ನವೀನ್ ಸರ್ ಲೈವಲ್ಲಿ ಇರ್ತೀರಾ? ಎಸ್ ಸರ್ ನೋ ಅಂತ ಹೇಳ್ತಿದ್ದಾರೆ ಅಭಿ ಅವರು. ಹ್ಞೂ ಅಣ್ಣ ಅಂತ ನೂರು. ನವೀನ್ ಬ್ರೋಗೆ ಹೆಚ್ಚಾಗಿ ಸಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಹೌದಾ? ಇನ್ನೊಂದು ಐ ಡಿ ಮುಂಚೆ ಹೋಗ್ತಾ ಇರಲಿಲ್ಲ ಅಂತ ರಕ್ಷಿಸಿ. ಹರಿ ಓಂ ಅಂತ ಬಿರುವಸಣ್ಣ. ಹಾಯ್ ಬಿರುವಸಣ್ಣ, ಎಂಚೊಲ್ಲರು ಚಾಂಡೆ. ಕೆಲವರ ಲೈವಲ್ಲಿ ಎಂಥದ್ದು ಗೊತ್ತಾಗಿಲ್ಲ. ಬಿರೋಸ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಮುದ್ದುಳಿ
ಆಟೋ ಅಣ್ಣ ಹೇಳಿದ್ದು ಸೇಮ್ ಟು ಯು, ನಾನು ಕೂಡ. ಹೌದಾ, ಓಕೆ. ಹಾಯ್ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ ಬಿರುವಸಣ್ಣ. ಬಿಲ್ಡಪ್ ಕೊಟ್ಟು ಏನು ಆಗಬೇಕಂತ ಇಲ್ಲ ಅಂತ ರವೀಂದ್ರಣ್ಣ. ಮುದ್ದುಲಿ ಮಂಡೆಗೆ 4 ಕೊಡಬೇಕು. ಯಾಕೆ? ಮುದ್ದುಲಿ ಇದ್ದೇನಲ್ಲ. ನಮ್ಮನ್ನು ಮಂಗ ಮಾಡ್ಕೊಂಡು ಬಂದರೆ ಬಿಲ್ಡಪ್ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರಕ್ಷಸಿಸ್ ಇದಲ್ವಾ, ಒಂದು ನಿಮಿಷ, ಬ್ಲೂ ಕೊಟ್ಟಾಯ್ತಾ? ಮುದ್ದುಲಿ ಇದ್ದೇನೆ, ನಾಟಕ ಮಾಡಿದರೆ ಯಾರನ್ನು ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಎಸ್ ಅಂತ ಹೇಳ್ತಿದ್ದಾರೆ ರಾಕ್ಷಸಸ್. ಎಂತ ಗೊತ್ತಾ, ನಾನೊಂದು ಮಾತು ಹೇಳ್ತೀನಿ, ಲೈವ್ಗೆ ಸಪೋರ್ಟ್ ಮಾಡಬೇಕಷ್ಟೆ. ಸುಮ್ಮನೆ ಯಾಕೆ ಜಗಳ ಮಾಡೋದು ಹೇಳಿ? ಜಗಳ ಎಲ್ಲ ಬೇಕಾ? ರವೀಂದ್ರ ಬ್ರದರ್ ಕೂಲ್ ಅಂತ ಹೇಳ್ತಿದ್ದಾರೆ ರಾಕ್ಷಸಿಸ್. ಹೌದು ರಾಕ್ಷಸಿಸ್, ಒಂದು ಲೈವ್ ಮಾಡಬೇಕಾದ್ರೆ ಸುಮ್ಮನೆ ಜಗಳ ಮಾಡಬಾರ್ದು, ಒಂದು ಸಪೋರ್ಟ್ ಮಾಡಬೇಕು. ಇಷ್ಟ ಇಲ್ವಾ? ಸುಮ್ಮನೆ ಇರಬೇಕು, ಯಾರಾದರೂ ಅಷ್ಟೇ. ಮುದ್ದುಲಿ ಎಂಥ ಮಾತು ಅಂತ ಹೇಳ್ತಿದ್ದಾರೆ ನೋಡು. ರಕ್ಷಿತಾ ಸಿಸ್ಟರ್ ಈಸ್ ವಾಚಿಂಗ್ ದ ಚಾನಲ್ ಅಂತ ಅಭಿ ಅವರು ನಿನ್ನೆ ಕೂಡ ಬೆಚ್ಚ ಇದ್ದರು. ಯಾರು? ರಾಕ್ಷಸಿಸ್. ನೋಡೋಣ ಎಂತ ನೋಡೋದು ರವೀಂದ್ರಣ್ಣ. ಅಭಿ ಎಸ್ ಅಂತ ಹೇಳ್ತಿದ್ದಾರೆ ರಾಕ್ಷಸಿಸ್. ಆಟೋ ಅಣ್ಣ ಯಾರ ಜೊತೆ ಜಗಳ ಮಾಡ್ತಾ ಇದ್ದಾರೆ? ಆಟೋ ಅಣ್ಣ ಅಂತ ಹೇಳಿದ್ದಲ್ಲ, ನಾನು ಎಲ್ರಿಗೂ ಸೇರಿ ಹೇಳಿದ್ದಾಯ್ತಾ ಎಲ್ರಿಗೂ ಹೇಳಿದ್ದು. ಒಬ್ಬರು ಲೈವ್ ಮಾಡ್ತಾರಂತ ಆದರೆ ಅವರಿಗೆ ಬೇಕಾದರೆ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಅವರ ಲೈವನ್ನು ಹಾಳು ಮಾಡೋದು ಅದೆಲ್ಲ ಬೇಕಾ? ರವೀಂದ್ರ ಬ್ರದರ್ ಬೆಚ್ಚ ಬನ್ನೊಂದಿಲ್ಲ ರಾಕ್ಷಸಿಸ್. ಗುಡ್ ಮಾರ್ನಿಂಗ್ ಮುದ್ದು ಅಕ್ಕ. ಕೇಶವಣ್ಣ ಹಾಯ್ ವೆರಿ ಗುಡ್ ಮಾರ್ನಿಂಗ್. ಲೈಕ್ ಡನ್, ಥ್ಯಾಂಕ್ ಯು. ಒಂದೊಂದು ಲೈವ್ನಲ್ಲಿ ಒಂದೊಂದು ಥರ ವೇಷ ಹಾಕ್ಕೊಂಡು ಯಾರು? ಕೇಶವಣ್ಣ ಹಾಯ್ ಅಂತ ರವೀಂದ್ರಣ್ಣ. ಅಯ್ಯೋ, ನಾನು ಎಂತ ಮಾಡಿದ್ದು ಮುದ್ದು? ನಿಮ್ಮ ಮಂಡೆಗೆ ಒಂದು ಕೊಡ್ತೇನೆ ಆಯಿತಾ? ನಾನು ಎಂತ ಹೇಳ್ತಿದ್ದೇನೆ, ನೀವೆಂತ ಹೇಳ್ತಿದ್ದೀರಿ? ರವಿ ಅಣ್ಣ ಹಾಯ್ ಅಂತ ಕೇಶವಣ್ಣ. ಕೆಲವರು ಸಪೋರ್ಟ್ ಹೋದರೆ ನನ್ನನ್ನೇ ಓಡಿಸ್ತಾರೆ. ಹೌದಾ? ಅಂಥದ್ದು ಕೂಡ ಇರ್ತದೆ ಅವಸ್ಥೆನೇ. ಒಂದು ನಿಮಿಷ.
ಹಾಯ್ ಹಾಯ್, ಇದ್ದೇನಾಯ್ತಾ. ರಿಕ್ಷಾ ಬಂತು, ಅದರಲ್ಲಿ ಬಂದೆ. ಒಂದು ನಿಮಿಷ. ಏನಾದರೂ ಬೈದ್ರೆ ಮಾರ, ಬೈಲಿಲ್ಲಲ್ಲ ಯಾರು ಕೂಡ. ಬಾಯಿ ರವಿ ಅಣ್ಣ ಅಂತ ಹಿಡ್ದಿದ್ದಾರೆ ಕೇಶವಣ್ಣ. ಅಪ್ಪು ಸ್ವರ್ಗ ಗುಡ್ಡ ಅಂತ ಹಿಡ್ದಿದ್ದಾರೆ ರಕ್ಷಾಸಿಸ್. ಕೇಶವಣ್ಣ ಪೋಪಿನಾಗ ಏನಂದಿರಲಿರು. ರವೀಂದ್ರ ಅಣ್ಣ ಆಟೋ ಅಣ್ಣ ಊಟ ಏನು ಮಾಡಿದ್ರಿ. ನೂರು ಈಗ ಊಟನ ಅಂತ ರವೀಂದ್ರ ಅಣ್ಣ. ನಾ ಪಲಾವ್ ತಿಂದೆ, ನೀವೇನು ಟಿಫಿನ್ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ನೋಡಿ. ಟಿಫಿನ್ ಆಯಿತು ಅಂತ ನೂರವರು. ಆಟೋ ಬ್ರೋ ಟಿಫಿನ್ ಅಂತ ಹೇಳ್ತಿದ್ದಾರೆ ಅಭಿ ಅವರು. ಆಟೋ ಅಣ್ಣ ನಾನು ದೋಸೆ ತಿಂದೆ. ಹೌದಾ, ದೋಸೆ ತಿಂದ. ಟಿಫಿನ್ ಆಯಿತು, ನಿಮ್ದಾಯ್ತಾ ಬ್ರೋ ಅಂತ ರವೀಂದ್ರ ಅಣ್ಣ. ಮುದ್ದುಲಿ ಇದ್ದೇನೆ ಆಯಿತಾ. ಒಂದು ನಿಮಿಷ ಡೋರ್ ತೆಗಿತೇನೆ. ಹೇಮಂತ್ ಅವರೇ ಹಾಯ್, ಹೇಗಿದ್ದೀರಾ. ಎಸ್ ಆಯ್ತು ಅಂತ ಹೇಳ್ತೇನೆ. ಮುದ್ದು ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಹೇಮಂತ್. ಗೊತ್ತು ನನಗೆ. ಹೌದಾ, ಓ ದೋಸೆನಾ, ನೀರು ದೋಸೆ. ಎಸ್, ನೀರು ದೋಸೆ. ರಿಕ್ಷಾದ ಅಮೌಂಟ್ ಕೊಟ್ರಾ. ಇಲ್ಲ ಅದು ಧರ್ಮಕ್ಕೆ ಕರ್ಕೊಂಡು ಬಂದೆ. ಓಕೆನಾ, ಧರ್ಮಕ್ಕೆ ಬಂದೆ. ನಮಸ್ಕಾರ ಮುದ್ದು ಮೇಡಮ್ ಅಂತ ಕೃಷ್ಣಣ್ಣ. ನಮಸ್ಕಾರ. ಹಾಯ್ ಅಂತ ಹೇಮಂತ್. ಹರೀಶ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ. ಮಸಾಲ ದೋಸೆ. ಹೌದಾ, ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ. ಲೈಕ್ ಕೊರಿಯ, ಥ್ಯಾಂಕ್ ಯು. ಕೃಷ್ಣಮೂರ್ತಿ ಬಾಯಿ ಹಾಯ್ ಅಂತ ಹೇಳ್ತಿದ್ದಾರೆ ಅಭಿ ಅವರು. ಕೃಷ್ಣಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ಮುದ್ದುಲಿ ಇದ್ದೀರಾ. ಇದ್ದೇನೆ, ಕೇಳಿಸ್ತದಲ್ಲ. ಹಾಯ್ ಅಭಿಬ್ರೋ ಅಂತ ಕೃಷ್ಣಣ್ಣ. ಹಾಯ್ ಲಡ್ಡು ತಮ್ಮ ಅಂತ ಕೃಷ್ಣಣ್ಣ. ಬನ್ನಿ ಗೈಸ್ ಅಂತ ರವೀಂದ್ರ ಅಣ್ಣ. ಲೈಕ್, ಥ್ಯಾಂಕ್ ಯು. ಬನ್ನಿ ಮುದ್ದು ಮೇಡಮ್ ಬಂದಿದ್ದಾರೆ. ಎಲ್ಲಿಗೆ ಬಂದಿದ್ದಾರೆ ಅವರು. ಹಾಯ್ ಹೇಮಂತ್ ಬ್ರದರ್ ಅಂತ ಕೃಷ್ಣಣ್ಣ. ಹೈಡ್ನಲ್ಲಿರಬೇಡಿ, ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ. ತುಷಾಂತ್ ಹಾಯ್ ಎಂಚೊಲ್ಲರು. ಮಗನೇ ತುಷಾಂತ್ ಬಾಕಂದವ ಇದ್ದೀರಲ್ಲ, ಯಾರನ್ನು ಕಡೆಯದು. ಡ್ರಾಮಾ ಮೀನಿಂಗ್ ಪ್ಲಾನ್. ಎಸ್ ಆರ್ ನೋ. ಎಸ್ ತುಷಾಂತ್ ಬ್ರೋ ಅಂತ ರವೀಂದ್ರನ್. ಮುದ್ದು ಇಲ್ಲಿ ಮಂಡಿಗೆ 4 ಕೊಡಬೇಕು, ಯಾಕೆ 100 ಅಂತ ರವೀಂದ್ರಣ್ಣ. ಹಾಯ್ ತುಷಾಂತ್ ಬ್ರೋ ಅಂತ ಕೃಷ್ಣಣ್ಣ. ಬಾಬಾ ಅಂತ ಕೋಳಿಯನ್ನು ಕರೀತಿದ್ದಾರೆ ಅಲ್ವಾ. ಕೋಳಿಯನ್ನು ಕರೆಯುವುದಲ್ವಾ ನೀವು. ಕೋಳಿಯನ್ನು ಕರೀತಾ ಇದ್ದಾರೆ. ಎಂತಾಯಿತು. ಕೋಳಿ, ಹೌದು ಕೋಳಿ. ನಾನು ಹೋಗ್ತೇನೆ 10 ಮಿನಿಟ್. ಸಪೋರ್ಟ್ ಜಾಯಿನ್ ನೆಕ್ಸ್ಟ್ ಲೈವ್. ಓಕೆ ಅಭಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಮುದ್ದು ಇಲ್ಲಿ ಏನು ಮಾಡ್ತಾ ಇದ್ದೀರಾ, ಏನು ಅಂತ ಹೇಳಿ ಪ್ಲೀಸ್. ನಾನು ಆಫೀಸ್ಗೆ ಆಫೀಸ್ ಓಪನ್ ಮಾಡಿದೆ. ಮೂರ್ತಿ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಮಂತ. ಅಲ್ಲ, ನನ್ನ ಆತ್ಮವನ್ನು ಈ ತುಷಾಂತ್ ನಿಮ್ಮ ಮಂಡಿಗೆ ಕೊಡ್ತೇನೆ ಆಯಿತಾ. ಕೋಳಿ ಬಾಯ್ ಆಲ್ ಅಂತ ಅಭಿ ಅವರು. ಬಾಯ್ ಅಭಿ ಅವರೇ. ಹಾಯ್ ಮೂರ್ತಿ ಬ್ರೋ ಅಂತ ತುಷಾಂತ್. ಮುದ್ದು ಟಿಫಿನ್ ಮಾಡಿದ್ರಾ. ಏನು ಟಿಫಿನ್ ಆಯಿತು ನನಗೆ, ಇದು ಶಾವಿಗೆ ಉಪ್ಪಿಟ್ಟಿತ್ತಾಯ್ತಾ. ಸೂಪರ್ ಥ್ಯಾಂಕ್ ಯು ಹೇಮಂತ್. ಅಭಿ ಬ್ರೋ ಅಂತ ಕೃಷ್ಣಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ ಹೇಮಂತ್. ಮುದ್ದುಗೊಂಬೆ ಅವರೇ ಹಾಯ್ ಹೇಗಿದ್ದೀರಾ. 100 ಅವರು ತಲೆ ಮೇಲೆ ಕೈ ಹೊತ್ತಿದ್ದಾರೆ. ಎಂತಾಯಿತು. ರವೀಂದ್ರ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಹೇಮಂತ್. ಕುಳ್ಳಿ ಮೋಹಿನಿ ಯಾರು ಮಾರೆ ಕುಳ್ಳಿ ಮೋಹಿನಿ. ಮುದ್ದುಗೊಂಬೆ ಅವರೇ ಹಾಯ್ ಅಂತ ರವೀಂದ್ರ ಅಣ್ಣ.
ಹಾಯ್ ಮುದ್ದುಗೊಮ್ಮೆ ಅಂತ ಕೃಷ್ಣಣ್ಣ. ಮುದ್ದುಲಿ ಇದ್ದೇನಲ್ಲ ನೂರು. ರವಿ ಅಣ್ಣ ಅವರೇ, ಹಾಂ, ರವಿ ಅಣ್ಣ ಅವರೇ ಅನ್ನೋದು ಯಾಕೆ, ಯಾರು ಮುದ್ದು ಅಂತ ಚಾಕ್ಲೇಟ್ ಕೊಡ್ತಿದ್ದಾರೆ. ಚಾಕ್ಲೇಟ್ ಕೊಟ್ರಾ, ಥ್ಯಾಂಕ್ ಯು. ಹೆಲೋ ಅಣ್ಣ, ಹೆಲೋ ನನ್ನ ಮುದ್ದು ಮೂರ್ತಿ ಅವರೇ ಅಂತ ಹೇಳ್ತಿದ್ದಾರೆ. ಮುದ್ದುಗೊಂಬೆ ಅವರು, ನೀನೇ ಮುದ್ದುಳಿ? ಹೌದು ನಾನೇ ಮುದ್ದುಗೊಂಬೆ ಅಂತ ಹಾರ್ಟ್ ಕೊಡ್ತಿದ್ದಾರೆ ಕೃಷ್ಣಣ್ಣ. ಅವರೇ ಬೇಡವಾ, ಹಾಗಾದರೆ ಇವರೇ ಅಂತೇನೆ. ಹೌದಾ, ಮುದ್ದುಲಿ ಅಂತ ಇದ್ದೇನೆ, ಹೇಳಿ ಹೇಳಿ. ಇದ್ದೇನಲ್ಲ, ಸೂಪರ್ ಸೂಪರ್ ಅಂತ ಹೇಮಂತ್ ಅವರು, ಥ್ಯಾಂಕ್ ಯು. ಕೃಷ್ಣಣ್ಣ ಥ್ಯಾಂಕ್ ಯು, ಸೂಪರ್ ಅಂತ ಹೇಳ್ತಿದ್ದಾರೆ ಹೇಮಂತ್. ನನಗೆ ಹೇಮಂತ್ ಅಣ್ಣ ಚೋಕಿ, ಅವರಿಗೆ ಮುದ್ದುಗೊಂಬೆ ಅವರಿಗೆ ಚಾಕಿ ಕೊಡಬೇಕಂತೆ, ಕೊಡಿ ಆಯಿತಾ. ಚಾಕಿ ಕೊಡಿ ಅವರಿಗೆ. ಮುದ್ದುಗೊಂಬೆ ಅವರೇ ಮುದ್ದುಗೊಂಬೆ ಇವರೇ ಅಂತ ಹೇಳ್ತಿದ್ದಾರೆ. ಮುದ್ದುಲಿ ಅಂತ ನೂರವರು. ಲಡ್ಡು ತಮ್ಮ ಅಂತ ಹೇಳ್ತಿದ್ದಾರೆ ನೂರು. ಮುದ್ದುಗೊಂಬೆ ಹೇಗಿದ್ದೀರಾ ಅಂತ ಕೃಷ್ಣಣ್ಣ. ನಂದು ಮೆಸೇಜ್ ಸ್ಕಿಪ್ಪ ಇಲ್ಲಲ್ಲ, ಮೆಸೇಜ್ ಓದಿದೆಲ್ಲ, ಸ್ಕಿಪ್ ಮಾಡಲಿಲ್ಲ. ರವಿ ಅಣ್ಣ ಅಂತ ಹೇಳ್ತಿದ್ದಾರೆ. ಯಾರದು? ಮುದ್ದುಗೊಂಬೆ ಅವರು. ಮುದ್ದುಲಿ ದೇವತೆ? ಇಲ್ಲಪ್ಪ, ನಾನು ದೇವತೆ ಅಲ್ಲ. ಎಂಥ ದೇವತೆ? ದೇವತೆ ಅಂದರೆ ಸ್ವಲ್ಪ ಹುಷಾರಿಲ್ಲ ಮುದ್ದು ಮೂರ್ತಿ ಅವರು. ಏನಾಯಿತು? ಏನು ಹುಷಾರಿಲ್ಲ ಮುದ್ದುಗೊಂಬೆ ಅವರೇ? ಏನಿದ್ರು ಹೇಳಿ, ನಾವು ಕೂಡ ಕೇಳಿಸ್ಕೊಳ್ತೇವೆ ಆಯಿತಾ. ತುಂಬ ಮೇಲೆ ಹೋಗಿದೆ ಮುದ್ದುಲಿ. ಎಲ್ಲಿಗೆ ಮೇಲೆ ಹೋಗಿದೆ? ಆಕಾಶಕ್ಕ ನೂರು ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ದೇವತಲ್ಲ, ಮಂಗ ಮುದ್ದು ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಹೌದಾ, ಮುದ್ದು ಓಕೆ ಬಾಯ್ ಅಂತ ಹೇಮಂತ. ಎಬಿ ದೇವತೆನ ಅಂತ ರವೀಂದ್ರಣ್ಣ. ಮುದ್ದುಲಿ ನನಗೂ ಆರಾಮ ಇದ್ದಿಲ್ಲ, ಅದು ಹೇಳಿದ್ರಲ್ಲ ನಿನ್ನೆ ಮಹೇಶಣ್ಣ ಲೈವಲ್ಲಿ ಹೇಳಿದ್ರಿ, ಗೊತ್ತಾಯಿತು. ಆಟೋ ಅಣ್ಣ ಅಂತ ನೂರು. ಮುದ್ದುಗೊಂಬೆ ಏನಾಯ್ತು ಅಂತ ಕೇಳ್ತಿದ್ದಾರೆ ಕೃಷ್ಣಣ್ಣ. ಏನು ಗೊತ್ತಾ, ಏನಂದರೆ ನಾನು ಲೈವ್ ಎಂಡ್ ಮಾಡ್ತೇನೆ ಆಯಿತಾ. ನನಗೊಂಚೂರು ಕೆಲಸ ಇದೆ. ಓಕೆನಾ, ಟಾಟಾ, ಮತ್ತೆ ಸಿಗ್ತೇನೆ, ಬಾಯ್ ಬಾಯ್.